ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟ್ರಾರ್ ಮಂಗಳೂರು, ಪ್ರಗತಿ ಬಂಧು ಸ್ವಸಹಾಯ ಸಂಘ ಮಣ್ಣಗುಡ್ಡ ಹಾಗೂ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಉರ್ವ ವಲಯ ಸಮಿತಿ ಮತ್ತು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಇದರ ಜಂಟಿ ಆಶ್ರಯದಲ್ಲಿ ಇಂದು ಮಣ್ಣಗುಡ್ಡದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಆಯುರ್ವೇದ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರ ನಡೆಯಿತು. ಮಂಗಳೂರಿನ ಮಣ್ಣಗುಡ್ಡದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟ್ರಾರ್ ಮಂಗಳೂರು, ಪ್ರಗತಿ ಬಂಧು ಸ್ವಸಹಾಯ ಸಂಘ ಮಣ್ಣಗುಡ್ಡ ಹಾಗೂ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಉರ್ವ ವಲಯ ಸಮಿತಿ ಮತ್ತು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ವತಿಯಿಂದ ಉಚಿತ ಆಯುರ್ವೇದ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರ ನಡೆಯಿತು. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಯುಕೆ ಖಲೀಸ್ ರವರು ಮಾತನಾಡಿ, ಈ ಶಿಬಿರದ ಉದ್ದೇಶ ಈ ಊರಿನ ಸ್ವಾಸ್ಥ್ಯ ರಕ್ಷಣೆಯನ್ನು ಮಾಡುವುದು. ಯಾಕೆಂದರೆ ಆಯುರ್ವೇದ ವಿಜ್ಞಾನ ಭಾರತೀಯ ಪರಂಪರೆಯ ವೈದ್ಯ ಪದ್ಧತಿ. ಜನರಿಗೆ ಇದರ ಮಹತ್ವವನ್ನು ತಿಳಿಸಿಕೊಡುವುದು ಮತ್ತು ಇದರ ಕುರಿತಾಗಿ ಅರಿವು ಮೂಡಿಸುವುದೇ ಈ ಶಿಬಿರದ ಕರ್ತವ್ಯವಾಗಿದೆ ಎಂದು ಹೇಳಿದರು. ಇದು ನಮ್ಮ ಭಾರತೀಯ ಪರಂಪರೆಯ ಒಂದು ವೈದ್ಯ ಪದ್ಧತಿ. ಬಹುಶಃ ನಮ್ಮ ಜನರಿಗೆ ಇದರ ಮಹತ್ವದ ಬಗ್ಗೆ ತಿಳಿಸಿಕೊಡಬೇಕಾದಂತಹ ನಮ್ಮ ಕರ್ತವ್ಯ. ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಈಗ ಸರ್ಕಾರ ಅದರ ಬಗ್ಗೆ ಬಹಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರ ಪೂರ್ವಪ್ರಗತಿಗಾಗಿ ಬಹಳ ಶ್ರಮಗಳನ್ನು ಮಾಡ್ತಾ ಇದೆ. ಈ ಕೆಲವೊಮ್ಮೆ ಏನಾಗ್ತದೆ ಹೇಳಿದ್ರೆ, ನಾವು ನಮ್ಮದೇ ಇತರ ಗಿಡ ಬರ್ತಲ್ಲ ಅಂತ ಹೇಳ್ತಾರೆ. ಅದೇ ತರ ನಮ್ಮದೇ ವಿಜ್ಞಾನವನ್ನು ನಾವು ಗುರುತಿಸಿಕೊಳ್ಳುವುದು ಯಾವುದಾದ್ರೂ ವಿದೇಶಿಗಳು ಅದನ್ನು ಗುರುತಿಸಿಕೊಂಡಾಗ ಮಾತ್ರ. ಯಾರಾದರೂ ಫಾರಿನರ್ಸ್ ಹೇಳಿದ್ರೆ ಆಯುರ್ವೇದ ಒಳ್ಳೆಯದು ಅಂತ ಹೇಳಿದ್ರೆ ನಾವು ಮತ್ತೆ ಸ್ವಲ್ಪ ಎತ್ತಿಸಿಕೊಳ್ತೇವೆ, ಹೌದು ನಮ್ಮ ಆಯುರ್ವೇದ ಒಳ್ಳೆಯದು ಅಂತ ಹೇಳಿ. ಹಾಗಾಗಿ ಈ 5000 ವರ್ಷ ಪುರಾತನವಾದಂತಹ ವಿದ್ಯೆ ಈಗ ಕೂಡ ಒಂದು ಜನರಿಗೆ ಇನ್ನೂ ಕೂಡ ಅದರ ಬಗ್ಗೆ ಒಂದು ಪೂರ್ಣ ಪ್ರಮಾಣದ ನಂಬಿಕೆ ಬರದೇ ಇರುವಂತದ್ದು ಅದೊಂದು ಬಹಳ ದುರಂತ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಜಸಿಂತಾ ಡಿಸೋಜಾ ರವರು ಮಾತನಾಡಿ, ಸ್ವರ್ಣ ಪ್ರಾಶನ ಮತ್ತು ಆಟಿ ದಿನದಲ್ಲಿ ತೆಗೆದುಕೊಳ್ಳುವ ಕಷಾಯವನ್ನು ಯಾಕೆ ತೆಗೆದುಕೊಳ್ಳುತ್ತೇವೆ ಎಂಬ ಮಾಹಿತಿಯನ್ನು ಕೂಡ ತಿಳಿಸಿಕೊಟ್ರು. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ತರಕಾರಿಗಳನ್ನು ಬಳಸುತ್ತಿರುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುತ್ತಿದೆ. ಇದರಿಂದಾಗಿ ಇತ್ತೀಚೆಗೆ ಮನುಷ್ಯರು ಹೆಚ್ಚಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಎಂದು ಕೆಲವೊಂದು ಔಷಧಗಳ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರು. 101 ಗುಣಗಳು ಸೇರಿರುತ್ತವೆ. ಅಂದರೆ ಯಾವುದೇ ವ್ಯಾಧಿಗೂ ಅದು ಮೂಲ ಬಾಣ. ಸೊ ಅದಕ್ಕೋಸ್ಕರ ನಾವು ಅದೇ ದಿನ ಅದಕ್ಕೂ ಸಮಯವಿದೆ. ಬ್ರಾಹ್ಮಿ ಮುಹೂರ್ತ ಅಂತೇವೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗಿನ ಜಾವ 4ರಿಂದ 4:15 ಸಮಯ. ಆ ಸಮಯದ ಒಳಗಡೆ ನಾವು ಮರದತ್ತಿರ ಒಂದು ಕಾಲದಲ್ಲಿ ಹೇಳ್ತಿದ್ರು, ಏನು ಹಾಕದೆ ಹೋಗ್ಬಿಟ್ಟು ಅದು ಕತ್ತಿಯಲ್ಲಿ ತೆಗಿಬಾರ್ದು, ಕಲ್ಲಲ್ಲಿ ಕುಟ್ಟಿ ತೆಗಿಬೇಕು ಅಂತ ಇದನ್ನು ತೆಗೆದ ರಸದಲ್ಲಿ ಮಾತ್ರ 101 ಗುಣಗಳು ಇರ್ತವೆ. ಉಚಿತ ಆಯುರ್ವೇದ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರದಲ್ಲಿ ಅನ್ನನಾಳದ ತೊಂದರೆ, ಶ್ವಾಸಕೋಶದ ತೊಂದರೆ, ಸ್ತ್ರೀಯರಿಗೆ ಸಂಬಂಧಪಟ್ಟ ತೊಂದರೆಗಳ ಕುರಿತಾಗಿ ಮಾಹಿತಿಯನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಯುಕೆ ಖಲೀಸ್, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಜಸಿಂತಾ ಡಿಸೋಜಾ, ಡಾಕ್ಟರ್ ಸ್ವಾತಿ ಸುವರ್ಣ, ಡಾಕ್ಟರ್ ಗಣೇಶ್ ನಾಯ್ಕ್, ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಉರ್ವ ವಲಯ ಸಮಿತಿಯ ಅಧ್ಯಕ್ಷರಾದ ಜಯಪ್ರಕಾಶ್ ಸನಿಲ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟ್ರಾರ್ ಮಂಗಳೂರು, ಪ್ರಗತಿ ಬಂಧು ಸ್ವಸಹಾಯ ಸಂಘ ಮಣ್ಣಗುಡ್ಡದ ಸೂಪರ್ವೈಸರ್ ಲತಾ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.